ಕೃಷ್ಣಾಪುರ ಮಠದ ಭಾವಿ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ್ ತೀರ್ಥ ಸ್ವಾಮೀಜಿಯವರು ಅದಮಾರು ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಗೆ ಭೇಟಿ ನೀಡಿ ಪಾದಪೂಜೆ ಸ್ವೀಕರಿಸಿದರು. ವಿದ್ಯಾಸಂಸ್ಥೆಗೆ ಆಗಮಿಸಿದ ಸ್ವಾಮೀಜಿಯವರು ಮೊದಲಿಗೆ ಅದಮಾರು ಹಿರಿಯ ಮಠಾಧೀಶರಾದ ವಿಭುತೇಶ ತೀರ್ಥ ಸ್ವಾಮೀಜಿ ಪುತ್ಥಳಿಗೆಯ ಮಾಲಾರ್ಪಣೆಗೈದರು. ಸಂಸ್ಥೆಯ ವತಿಯಿಂದ ಸ್ವಾಮೀಜಿಯವರನ್ನ ಪೂರ್ಣಪ್ರಜ್ಞಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ರವರು ಪಾದಪೂಜೆಯನ್ನ ಸಲ್ಲಿಸಿದರು. ಶಾಲೆಯ ವಿದ್ಯಾರ್ಥಿಗಳಿಂದ ವೇದಘೋಷ, ಚಂಡೆ ವಾದ್ಯಗಳೊಂದಿಗೆ ಸ್ವಾಮೀಜಿಯವರನ್ನ ಹಾರ್ದಿಕವಾಗಿ ಸ್ವಾಗತಿಸಲಾಯಿತು. ಪಾದಪೂಜೆ ಸಲ್ಲಿಸಿದ ಬಳಿಕ ಸ್ವಾಮೀಜಿಯವರು ಮಾತನಾಡಿ, ವಿದ್ಯಾಸಂಸ್ಥೆ ಹಾಗೂ ದೇಗುಲ ಸುಸ್ಥಿತಿಯಲ್ಲಿದ್ದರೆ ಗ್ರಾಮ ಸುಭಿಕ್ಷವಾಗಿರುತ್ತದೆ ಎಂದು ಹೇಳಿದರು. ಈ ಪೈಕಿ ನಮ್ಮ ಅಷ್ಟಮಠಗಳ ಹಿರಿಯರಾಗಿರ್ತಕ್ಕಂತಹ ಹದಿಮಾರು ಮಠಾಧೀಶರಾದಂತಹ ನಿರ್ದೇಶಕರು ಆಧುನಿಕ ಶಿಕ್ಷಣವನ್ನು ನೀಡತಕ್ಕಂತಹ ಪೂರ್ಣಪ್ರಜ್ಞ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಅನೇಕರಿಗೆ ಶಿಕ್ಷಣ ನೀಡಿ ದೇಶದಲ್ಲಿ ಪಡೆಯುವುದು ಮಾರ್ಗದರ್ಶನ ಮಾಡಿದ್ದಾರೆ. ಕೇವಲ ಉಡುಪಿಯಲ್ಲಿ ಮಾತ್ರವಲ್ಲ, ಬೆಂಗಳೂರು, ಮುಂಬೈ, ಅನೇಕ ಕಡೆಗಳಲ್ಲಿ, ದಿಲ್ಲಿಯಲ್ಲೂ ಕೂಡ ಇದೆ. ಅವರ ವಿದ್ಯಾಸಂಸ್ಥೆಗಳನ್ನು ಒಳ್ಳೆಯ ಹೆಸರು ಗಳಿಸಿದ ಸಂಸ್ಥೆಗಳಾಗಿದ್ದು, ಇಂತಹ ಸಂಸ್ಥೆಗಳಲ್ಲಿ ನಾನು ಬೇಡಿಕೊಟ್ಟಿದ್ದೇನೆ. ಪರ್ಯಾಯದ ಪೂರ್ವಭಾವಿಯಾಗಿ ನಾನು ಹಿಂದೆ ಕೂಡ ಇಲ್ಲಿ ಕಾಲೇಜು ಸಂಸ್ಥೆಗಳಿಗೆ ಭೇಟಿ ಕೊಟ್ಟಿದ್ದು ಈ ರೀತಿಯು ಈ ನಮ್ಮ ಈ ಒಂದು ಪರ್ಯಾಯ ಕಾರ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳು ಇದೇ ವೇಳೆ ಕೃಷ್ಣಾಪುರ ಮಠಾಧೀಶ ವಿದ್ಯಾಸಾಗರ್ ತೀರ್ಥ ಸ್ವಾಮೀಜಿಯವರು ಪ್ರದೀಪ್ ಕುಮಾರ್ ರವರನ್ನ ಮಠದ ವತಿಯಿಂದ ಸನ್ಮಾನಿಸಿದರು. ಈ ಸಂದರ್ಭ ಉಪಪ್ರಾಂಶುಪಾಲೆ ಡಾಕ್ಟರ್ ಓಲ್ವಿಟಾ ಡಿಸೋಜಾ, ವೇದಮೂರ್ತಿ ಮಧು ಆಚಾರ್ಯ, ಜಯಶಂಕರ್ ಕಂಗಣ್ಣಾರು, ಶ್ರೀಕಾಂತ್ ರಾವ್, ಲಕ್ಷ್ಮೀ ನಾಯಕ್, ನಿಶ್ಮಿತಾ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. Srinivas Hospital, Mukka, Surathkal, venturing out to provide affordable healthcare solutions and services to the community at large. The hospital has all major specialized departments of general medicine, orthopedics and super speciality plastic surgery, general surgery, OBG, pediatrics, ENT, ophthalmology, interventional cardiology, neurosurgery, dermatology, ICU, NICU and PICU. We are supported with diagnostic facilities like fully equipped radiology unit and pathology lab, and support facilities like blood bank, pharmacy and 24/7 ambulance services. For more information, please contact Srinivas Hospital, Mukka, Surathkal. Phone 0824 247 8586.